ಜಮಾತೆ ಇಸ್ಲಾಮಿ ಹಿಂದ್ ಜೆಪ್ ಬೋಳಾರ ವರ್ತುಲದ ವತಿಯಿಂದ ಸೀರತ್ ಅಭಿಯಾನದ ಪ್ರಯುಕ್ತ ಪ್ರವಾದಿ ಮೊಹಮ್ಮದ್ ಅತ್ಯುತ್ತಮ ಮಾದರಿ ಎನ್ನುವ ವಿಚಾರದ ಕುರಿತು ಸ್ನೇಹಕೂಟ ಮಂಗಳೂರಿನ ಮಾರ್ಗನ್ಸ್ ಗೇಟ್ನಲ್ಲಿರುವ ಕಾಸಿಯಾ ಚರ್ಚ್ ಸಭಾಂಗಣದಲ್ಲಿ ನಡೆಯಿತು. ಜಮಾತೆ ಇಸ್ಲಾಮಿ ಹಿಂದ್ ಜೆಪ್ ಬೋಳಾರ ವರ್ತುಲದ ವತಿಯಿಂದ ಸೀರತ್ ಅಭಿಯಾನದ ಪ್ರಯುಕ್ತ ಪ್ರವಾದಿ ಮೊಹಮ್ಮದ್ ಅತ್ಯುತ್ತಮ ಮಾದರಿ ಎನ್ನುವ ವಿಚಾರದ ಕುರಿತು ಸ್ನೇಹಕೂಟವನ್ನು ಉದ್ದೇಶಿಸಿ ಸಮಾಜ ಸೇವಕರಾದ ಡಾಕ್ಟರ್ ಚಂದ್ರಶೇಖರ್ ಅವರು ಮಾತನಾಡಿ, ನಾವು ವೈದ್ಯರುಗಳು ನಮ್ಮ ಬಳಿ ರೋಗಿಗಳು ಬಂದಾಗ ಅವರು ಜಾತಿ ಧರ್ಮ ನೋಡುವುದಿಲ್ಲ, ಅವರು ಪಡುವ ಕಷ್ಟವನ್ನ ನೋಡುತ್ತೇವೆ. ನಮ್ಮ ಎಲ್ಲ ಜಾತಿ ಧರ್ಮಕ್ಕಿಂತ ಮಾನವ ಧರ್ಮ ದೊಡ್ಡದು ಎಂದು ಹೇಳಿದರು. ನಮ್ಮನೆಯವರಿಗೆ ಏನಾದ್ರು ತೊಂದರೆ ಆದಾಗ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋದರೆ ಎಷ್ಟು ಆಶಾಭಾವನೆ ಇರುತ್ತೆ. ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ. ನಮ್ಮ ಮನೆಯವರಿಗೆ ನಾವು ಎಷ್ಟು ಕಾಳಜಿ ವಹಿಸ್ತೀವಿ, ಅವರು ಅದೇ ಆಸಕ್ತಿಯಿಂದ ನಮ್ಮ ಹತ್ರ ಬಂದಿರ್ತಾರೆ. ಆಗ ನಾವಲ್ಲಿ ಅವರನ್ನು ಹಣ ನೋಡೋದಲ್ಲ, ಅವರ ನೋವನ್ನು ನೋಡಬೇಕು ಮೊದಲು. ಎರಡನೇದೇನೆಂದರೆ, ನಮಗಿರುವ ಹಾಗೆ ಅವ್ರಿಗೂ ಕಷ್ಟ ಇರ್ತದೆ ಹಣಕಾಸಿನಲ್ಲಿ. ಹಣ ಒಂದೇ ನಿಮ್ಮ ಧ್ಯೇಯ ಆಗಿರಬಾರ್ದು. ಮೊದಲು ಅವರಿಗೆ ಭಯ ಅನ್ನೋದನ್ನು ಹೋಗಿಸ್ಬೇಕು. ಯಾವುದ್ರ ಬಗ್ಗೆ? ಅವರಿಗಿರುವ ಒಂದು ರೋಗದ ಬಗ್ಗೆ. ಈಗ ಏನಾಗಿದೆ ಅಂದರೆ, ಒಂದು ಸ್ವಲ್ಪ BP ಜಾಸ್ತಿ ಇದ್ದರೆ ಮೊದಲು ವೈದ್ಯರು ಏನು ಮಾಡ್ತಾರೆ, ಮೆಡಿಸಿನ್ ಸ್ಟಾರ್ಟ್ ಮಾಡೋದು. ಬಳಿಕ ಮಂಗಳೂರಿನ ಮಾಜಿ ಕಾರ್ಪೊರೇಟರ್ JV ಡಿಮಿಲ್ಲೋ ಅವರು ಮಾತನಾಡಿ, ದೇವರ ಸೃಷ್ಟಿಯಲ್ಲಿ ಮಾನವ ಜಾತಿ ಶ್ರೇಷ್ಠವಾದುದು, ಆದರೆ ನನ್ನಲ್ಲಿ ಅದು ಇಲ್ಲ ಇದು ಇಲ್ಲ ಎಂದು ನೆಗೆಟಿವ್ ಆಲೋಚನೆಯೇ ಹೆಚ್ಚಾಗಿದೆ. ಇರುವುದರಲ್ಲಿ ತೃಪ್ತಿ ಪಡಬೇಕು, ಸದಾ ಪರಸ್ಪರ ಸಹಾಯವನ್ನ ಮಾಡಿಕೊಂಡು ಬದುಕಬೇಕು ಎಂದು ಹೇಳಿದರು. ನಾವು ತಿಳಿದಿದ್ದೇವೆ, ಈ ಲೋಕದಲ್ಲಿ ಬಂದ ಯಾರೂ ಕೂಡ ಯಾರ ಪ್ರಾರ್ಥನೆಯಿಂದಲೂ ಬಂದವರಲ್ಲ. ಇಷ್ಟರವರೆಗೆ ಬಂದವರು ಇನ್ನು ಮುಂದೆ ಬರುವವರು ಒಬ್ಬರಿಗೆ ಒಬ್ಬರ ಹೋಲಿಕೆ ಇಲ್ಲ. ಒಂದು ವೇಳೆ ಅವಳಿಯಾಗಿ ಹುಟ್ಟಿದವರಾದರೂ ಕೂಡ ಅವರಲ್ಲಿ ವಿಭಿನ್ನತೆ ಇದೆ. ಉದಾಹರಣೆಗೆ, ಒಂದು ಅಪರಾಧ ಆದ ಸ್ಥಳದಲ್ಲಿ ಒಂದು ನಾಯಿ ಅದರ ವಾಸನೆಯಿಂದ ಅಪರಾಧಿಯನ್ನು ಹಿಡಿಯಬಹುದಾದರೆ, ಒಂದು ಕೂದಲು ಒಂದು ಸಾಕ್ಷ್ಯವನ್ನು ಕೊಡುತ್ತದಾದರೆ, ಹೆಬ್ಬೆಟ್ಟು ಸಹಿಗಿಂತಲೂ ಅದು ಪ್ರಧಾನವಾದದ್ದೆಂದು ತಿಳಿಯಬೇಕೆಂದಾದರೆ, ಮನುಷ್ಯರಲ್ಲಿರುವ ವೈವಿಧ್ಯತೆ ದೇವರ ಸೃಷ್ಟಿಯಲ್ಲಿ ಎಷ್ಟು ಶ್ರೇಷ್ಠ ಒಬ್ಬ ಮಾನವ ಅಂತ ಹೇಳುವುದನ್ನು ನಾವು ತಿಳಿಯಬೇಕು. ಯಾಕಂದ್ರೆ ಬಹಳ ಜಮಾತೆ ಇಸ್ಲಾಮಿ ಹಿಂದ್ನ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಜನಾಬ್ ಮೊಹಮ್ಮದ್ ಕುಂಜಿ ಅವರು ಮಾತನಾಡಿ, ಪ್ರವಾದಿಗಳು ಕೇವಲ ಒಂದು ಜಾತಿ ಅಥವಾ ಒಂದು ಧರ್ಮಕ್ಕೆ ಸೀಮಿತರಾದವರಲ್ಲ, ಅವರ ತತ್ವ ಮತ್ತು ಆದರ್ಶಗಳು ಇಡೀ ಮನುಕುಲಕ್ಕೆ ಅನ್ವಯಿಸುತ್ತದೆ ಎಂದು ಅವರ ಆದರ್ಶಗಳನ್ನು ಮುಂದಿಟ್ಟರು. ಯಾರಿಗೆ ಇತಿಹಾಸ ಗೊತ್ತಿರುತ್ತದೆ ಅವರು ಮಾತ್ರ ಮುಂದೆ ಸಾಗಲಿಕ್ಕೆ ಸಾಧ್ಯ. ಒಬ್ಬ ದಾರ್ಶನಿಕ ಹೇಳಿದರು, ಇತಿಹಾಸ ನಮಗೆ ಕಲಿಸಿಕೊಟ್ಟ ಬಹಳ ದೊಡ್ಡ ಪಾಠ ಯಾವುದೆಂದರೆ, ಇತಿಹಾಸದಿಂದ ಮನುಷ್ಯ ಪಾಠ ಕಲಿಯುವುದಿಲ್ಲ ಎಂಬುದೇ ಇತಿಹಾಸ ಕಲಿಸಿಕೊಟ್ಟ ಪಾಠ. ಇತಿಹಾಸದಿಂದ ಮನುಷ್ಯ ಪಾಠ ಕಲಿಯುತ್ತಾ ಇಲ್ಲ ಎಂಬುದು ಇತಿಹಾಸ ಕಲಿಸಿಕೊಟ್ಟ ಅತಿ ದೊಡ್ಡ ಪಾಠ. ನೀವು ಎದುರು ಹೋಗಬೇಕಾದ್ರೆ ಹಿಂದೆ ನೋಡಬೇಕು ಅಂತ. ನೀವು ನಿಂತಲ್ಲಿಂದ ಜಂಪ್ ಮಾಡಿದರೆ ಸ್ವಲ್ಪ ಎದುರು ಮಾತ್ರ ನಿಮಗೆ ಜಂಪ್ ಮಾಡ್ಬೋದು. ನೀವು 2 ಸ್ಟೆಪ್ ಹಿಂದೆ ಹೋಗಿ ಮುಂದೆ ಒಂದು ಜಂಪ್ ಮಾಡಿ ಸ್ವಲ್ಪ ದೂರ ಕ್ರಮಿಸಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ಅಂದರೆ ಇತಿಹಾಸ ಗೊತ್ತಿರಬೇಕು ಮನುಷ್ಯನಿಗೆ. ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಸದಸ್ಯರುಗಳಾದ ಮೊಹಮ್ಮದ್ ಉಮೈರ್ ಹಸನ್, ಮೊಹಮ್ಮದ್ ಮುಕ್ಸೀನ್, ಜನಾಬ್ ಹನೀಫ್ ಮಾಸ್ತರ್ ಸೇರಿದಂತೆ ಸರ್ವಧರ್ಮದ ಬಂಧು ಮಿತ್ರರು ಉಪಸ್ಥಿತರಿದ್ದರು.